ಗೌರವಾನ್ವಿತ ಚೀಫ್ ಜಸ್ಟಿಸ್ ಅವರಿಗೂ ಕೂಡ ಅದನ್ನು ಬೇಗ ಆರಂಭ ಮಾಡಬೇಕು ಎಂಬುದಾಗಿ ಮನವಿಯನ್ನು ಕೊಟ್ಟಿದ್ದೇವೆ. PDJಯವರು ಅದಕ್ಕೆ ಮುತುವರ್ಜಿವಹಿಸಿ ಗೌರವಾನ್ವಿತ ನಿಮಗೆ ಈ ಒಂದು ಅವಕಾಶವನ್ನು ಶೀಘ್ರದಲ್ಲೇ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪುತ್ತೂರು ವಕೀಲರ ಸಂಘದ ಪರವಾಗಿ ನಾವು ಚಿರಋಣಿಯಾಗಿದ್ದೇವೆ. ಪೂರ್ವಕವಾದ ಧನ್ಯವಾದವನ್ನು ಮಾನ್ಯ ಗೌರವಾನ್ವಿತ PDJಯವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ 5ನೇ ಅಧಿಕ ನ್ಯಾಯಾಲಯಗಳು ಬಹಳ ಪ್ರಕರಣದ್ದು ಕೆಲಸದ ಒತ್ತಡ ಭಾಳ ಈಗ ವಿಶೇಷವಾಗಿ ಪೋಕ್ಸೋ ಪ್ರಕರಣಗಳಿಗಾಗಿ 7ನೇ ನ್ಯಾಯಾಲಯವನ್ನು ಗೌರವ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡಿದೆ. ಇದರಿಂದಾಗಿ ಈ ಕಕ್ಷಿದಾರರಿಗೆ ಪ್ರಕರಣದ ಇತ್ಯರ್ಥ ಬೇಗ ಆಗುತ್ತೆ. ಇದರಲ್ಲಿ ವಕೀಲರ ಸಹಕಾರ ಕೂಡ ಮುಖ್ಯ. ಸಹಕರಿಸಿದರೆ ಮಾತ್ರ ನಾವು ಯಶಸ್ವಿಯಾಗಿ ನಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ಮುಖಾಂತರ ಅಂತೇಳಿ ಬಳಸಿಕೊಂಡು ತಾವು ತಮ್ಮಿಂದ ಹೆಚ್ಚಿನ ಸಹಕಾರ ನಾವು ಕೇಳ್ತಾ ಇದ್ದೀವಿ. ಹೊಸದಾಗಿ ನ್ಯಾಯಾಧೀಶರು ನಮ್ಮಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಪೂರಕವಾದ ಸ್ವಾಗತವನ್ನ ಇಲ್ಲಿ ಬಯಸ್ತಾರೆ. ನಾವು ಅಧಿಕೃತವಾಗಿ ಒಂದು ಕಾರ್ಯಕ್ರಮವನ್ನ ಇವತ್ತು ಮಧ್ಯಾಹ್ನ ಇಟ್ಟುಕೊಂಡಿದ್ದೇವೆ. ನಾವೆಲ್ಲರೂ ಒಂದು ಆ ಕಾರ್ಯಕ್ರಮವನ್ನ ಒಂದು ಯಶಸ್ವಿಗೊಳಿಸಬೇಕಂತ ಕೂಡ ವಕೀಲರ ಸಂಘದ ಪರವಾಗಿ ಕೇಳ್ಕೊಳ್ತೇವೆ. ನಾವು ನಾಳೆ ಕಡಬದಲ್ಲಿ ಕೂಡ ಸಿವಿಲ್ ಜಡ್ಜಿನ ನ್ಯಾಯಾಲಯ ಕೂಡ ನಾವು ಓಪನ್ ಮಾಡ್ತಿದ್ದೇವೆ. ಈಗ ತಾತ್ಕಾಲಿಕವಾಗಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಲ್ಲಿ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗಿದ್ದ ಆ ನ್ಯಾಯಾಲಯಕ್ಕೆ ಇದೇ ನ್ಯಾಯಾಲಯದಿಂದ ಒಬ್ಬರು ನ್ಯಾಯಾಧೀಶರು ವಾರದಲ್ಲಿ 2 ದಿನ ಹೋಗಿ ಬರ್ತಾರೆ. ಅದ್ರ ಬಗ್ಗೆ ಕೂಡ ಕೆಲಸಕ್ಕೆ ನಾನು ಅದೇ ರೀತಿಯಾಗಿ ಇದ್ರ ಬಗ್ಗೆ ನಾವು ನೋಟಿಫಿಕೇಶನ್ ಕೂಡ ಮಾಡಿದ್ದೇವೆ. ಯಾವ ಪ್ರಕರಣಗಳು ಅಲ್ಲಿಗೆ ವರ್ಗಾವಣೆ ಆಗ್ತದೆ ಅನ್ನೋ ಬಗ್ಗೆ ಇದರಲ್ಲಿ ಕೂಡ ನಮ್ಮ ಸಹಕಾರ ಇರಬೇಕಂತ ಅದೇ ರೀತಿಯಾಗಿ ನಾವು ಸಾಧ್ಯದಷ್ಟು ನಾಳೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.